ಕೃಷ್ಣ ಚೈತನ್ಯ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 7ನೇ ಅಧ್ಯಾಯ, ಶ್ಲೋಕ 131, 132. ಪಾತೆ ಆಯ್ತೆ ದೇವಾಲಯೇ ರಾಯೇ ಗ್ರಾಮೇ ಯಾಂದ್ರಾಗರೆ ಭಿಕ್ಷಕರೆ ಜಯ ಮಾಜನೆ ಕೂರ್ಮೆ ಯಾಜೆ ರೀತಿ ತಾಜೆ ಕೈಲಾ ಸರ್ವತಾನಿ ನೀಲಾ ಜಾಲೆ ಪೂರ್ಣಾಯಾವತ್ ನಾಯ್ಲ ಗೋಸಾನಿ. ಅನುವಾದ. ತಮ್ಮ ಪರ್ಯಟನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾತ್ರಿಯ ವೇಳೆಯನ್ನು ಒಂದು ದೇವಾಲಯದಲ್ಲೋ ಅಥವಾ ಆದಿ ಮಗ್ಗುಲಿಯಲ್ಲೋ ಕಳೆಯುವುದಿತ್ತು. ಯಾವಾಗ ಅವರು ಯಾರೊಬ್ಬನಿಂದ ಪ್ರಸಾದ ಭಿಕ್ಷೆ ಸ್ವೀಕರಿಸಲಿ ಹಿಂದೆ ಕೂರ್ಮ ಬ್ರಾಹ್ಮಣಿಗೆ ಯಾವ ರೀತಿ ಉಪದೇಶಿಸಿದರು ಹಾಗೆ ಈ ಭಕ್ತನಿಗೂ ಅದೇ ಬುದ್ಧಿಮಾತನ್ನು ಹೇಳುತ್ತಿದ್ದರು. ತಮ್ಮ ದಕ್ಷಿಣ ಭಾರತ ಪ್ರವಾಸ ಮುಗಿಸಿ ಶ್ರೀ ಜಗನ್ನಾಥಪುರಿಗೆ ಹಿಂತಿರುಗುವ ತನಕವೂ ಪ್ರಭು ಶ್ರೀ ಚೈತನ್ಯರು ತಮ್ಮ ಧರ್ಮ ಪ್ರಸಾರಣ ವಿಧಾನವನ್ನು ಕಡ್ಡಾಯವಾಗಿ ಅಳವಡಿಸಿದರು. ಚೈತನ್ಯ ಎಂತ ಮಾಡ್ತಾ ಇದ್ರು ಅವರ ಈ ಯಾತ್ರೆಯಲ್ಲಿ? ರಾತ್ರಿ ಯಾವುದು ದೇವಸ್ಥಾನ ಇಲ್ಲದ್ರೆ ಆದಿಯ ರೋಡ್ ಸೈಡಲ್ಲಿ, ಆದಿಯ ಮಗ್ಗುಲಿಯಲ್ಲಿ ಇರ್ತಿದ್ರು ಅಂತೆ. ಈಗ ಸನ್ಯಾಸಿ ಆ ರೀತಿ ಇರ್ಲಿಕ್ಕೆ. ನಮ್ಗೆ ಹಾಗೆ ಅಲ್ಲ. ನಮ್ಗೆ ಎಲ್ಲಿಯಾದ್ರೂ ನಾವು ಯಾತ್ರೆಗೆ ಬರ್ತೇವೆ, ಯಾತ್ರೆಗೆ ಬಂದ ಮೇಲೆ ನಮ್ಗೆ ಯಾವಾಗ ಮನೆಗೆ ಹೋಗ್ಲಿಲ್ಲ ಅಂತ ಆಗ್ತದೆ. ನಮ್ಗೆ ಈ ಒಂದು ಫೀಲಿಂಗ್ ಬರ್ತದೆ, ಮನೆಯದೇ ನೆನಪಾಗ್ತದೆ. ಮನೆಗೆ ಹೋಗಿ ಮಲಗುವಾಗ ನಮಗೆ ಖುಷಿ ಆಗ್ತದೆ. ಹೌದಾ ಅಲ್ವಾ? ಒಂದ್ ನಿಮಿಷ, ಹೌದಾ ಅಲ್ವಾ? ಹರೇ ಕೃಷ್ಣ. ಹೌದು ಪ್ರಭುಜಿ. ಯಾಕೆ ಹೌದು ಗೊತ್ತಿಲ್ಲ. ಅದು ಹೌದು ಯಾಕೆ ಯಾರಾದ್ರೂ ಹೇಳ್ಬೋದಾ? ಯಾಕೆ ಅದು ಹೌದು? ಅಟ್ಯಾಚ್ಮೆಂಟ್ ಜಾಸ್ತಿ. ನಾವು ಅಟ್ಯಾಚ್ ಆಗಿದ್ದೇವೆ. ನಾವು ನಮ್ಮ ಮನೆ, ನಮ್ಮ ಕಾಟ್, ನಮ್ಮ ಬೆಡ್, ನಮ್ಮ ಸೋಫಾ, ಇದಕ್ಕೆ ನಾವು ಅಂಟಿಕೊಂಡಿದ್ದೇವೆ. ಒಬ್ಬ ಇರುವಂತದ್ದು, ನಾವು ತುಂಬಾ ಅಟ್ಯಾಚ್ ಆದ್ರೆ ಅಲ್ಲಿ ಜಿರ್ಲೆ ಆಗಿ ಹುಟ್ಟುತ್ತೇವೆ ಅಂತೆ. ತುಂಬಾ ಅಟ್ಯಾಚ್ಮೆಂಟ್ ಉಂಟು ನಮ್ಗೆ. ಸನ್ಯಾಸಿ ಆಗಿಲ್ಲ ಚೈತನ್ಯ ಬಾಬಾ ಎಂತ ಯಾವ್ದೋ ದೇವಸ್ಥಾನ, ಯಾವ್ದೋ ಎಂತ ರೋಡ್ ಸೈಡ್ ಅಂದ್ರೆ ಎಂತ ಹಾದಿ ಮಗುಳಿ ಇಲ್ಲಿ ಇರ್ತಿದ್ರಂತೆ. ಹಾಗೆ ನಾವು ಇದು ಚೈತನ್ಯ ಬಾಬಾನ ಇಮಿಟೇಟ್ ಮಾಡ್ಲಿಕ್ಕಿಲ್ಲ. ನಾಳೆ ಕೂಡ ನಾನು ಕೂಡ ಅದನ್ನೇ ಮಾಡ್ತೇನೆ. ಯಾವ್ದು ದೇವಸ್ಥಾನದಲ್ಲಿ ರೋಡ್ ಸೈಡ್ ಮಾಡ್ತೇನೆ ಇಲ್ಲ. ಹೇಗಂದ್ರೆ ಇಮಿಟೇಷನ್ ಇಸ್ ಡೇಂಜರಸ್. ಚೈತನ್ಯ ಮಾಡಿದ್ದು, ಚೈತನ್ಯದ ಅಂತ ರಿಯಲೈಸೇಷನ್ ಇತ್ತು, ಮಹಾಭಾವ. ಹಾಗಾಗಿ ಅವರಿಗೆ ಹಾಗೆ. ಮತ್ತೆ ಇನ್ನೊಂದು ಎಂತಂದ್ರೆ ಸನ್ಯಾಸಿಯನ್ನು ನಾವು ಇಮಿಟೇಟ್ ಮಾಡ್ಲಿಕ್ಕಿಲ್ಲ. ಆದ್ರೆ ನಾವು ಪ್ರಭುಪಾದ ಹೇಳುವಂತದ್ದು, ಗೃಹಸ್ಥ ಇಸ್ ಗುಡ್ ಗೃಹಸ್ಥ ಇಸ್ ಬೆಟರ್ ದನ್ ಸನ್ಯಾಸಿ. ಇದರ ಅರ್ಥ ಅಂತ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಇಂಥದ್ದೆಲ್ಲ. ಅಂದ್ರೆ ಅಟ್ಯಾಚ್ ಆಗಿರ್ಬಾರ್ದು, ಡಿಟ್ಯಾಚ್ಗೆ ನಾವು ಅಭ್ಯಾಸ ಮಾಡ್ಬೇಕು. ಡಿಟ್ಯಾಚ್ ಎಲ್ಲಿ ನಮ್ಗೆ ಆಸ್ಪದ ಸಿಗ್ತದೆ ಅಲ್ಲಿ ನಾವು ಡಿಟ್ಯಾಚ್ ಆಗ್ಬೇಕು. ಯಾವಾಗ ಅವರು ಯಾರೊಬ್ಬನಿಂದ ಪ್ರಸಾದ ಭಿಕ್ಷೆ ಸ್ವೀಕರಿಸಲಿ ಹಿಂದೆ ಕೂರ್ಮ ಬ್ರಾಹ್ಮಣಿಗೆ ಯಾವ ರೀತಿ ಉಪದೇಶಿಸಿದರು ಹಾಗೆ ಈ ಭಕ್ತನಿಗೂ ಅದೇ ಬುದ್ಧಿ ಮಾತನ್ನು ಹೇಳುತ್ತಿದ್ದಾರೆ. ಯಾರಿಗೆಲ್ಲ ಅವರು ಉಪದೇಶ ಮಾಡ್ತಾ ಇದ್ರು ಅವರು ಇದೇ ರೀತಿ ಹೇಳ್ತಾ ಇದ್ರು ಅಂತೆ. ಅಂದ್ರೆ ಟೀಚಿಂಗ್ ಮಾಡುವಂಥದ್ದು. ಕೂರ್ಮ ಬ್ರಾಹ್ಮಣಿಗೆ ಯಾವ ರೀತಿ ಹೇಳ್ತಾರೆ ಅದೇ ರೀತಿ. ತಮ್ಮ ದಕ್ಷಿಣ ಭಾರತ ಪ್ರವಾಸ ಮುಗಿಸಿ ಜಗನ್ನಾಥಪುರಿಗೆ ಹಿಂತಿರುಗುವ ತನಕವು ಪ್ರಭು ಶ್ರೀ ಚೈತನ್ಯ ತಮ್ಮ ಧರ್ಮ ಪ್ರಸಾರಣ ವಿಧಾನವನ್ನು ಕಡ್ಡಾಯವಾಗಿ ಅಳವಡಿಸಿದರು. ಪ್ರೊಸೆಸ್ ಅನ್ನು ಅಪ್ಲೈ ಮಾಡಿದ ಚೈತನ್ಯ ಮಹಾಪ್ರಭು. ನೆಕ್ಸ್ಟ್ 133. ಅತೇವಾಹಿಯಾನ್ ಕೈಲಾನ್ ಕರಿಯಾವೇ ಸ್ತಾರ
ಹೇ ಮಾದ ಜನ್ಮೆ ಪ್ರಭುರ ಸರ್ವತ್ರ ವ್ಯವಹಾರ. ಹೀಗೆ ನಾನು ಕೂರ್ಮ ಬ್ರಾಹ್ಮಣ ವಿಚಾರದಲ್ಲಿ ಶ್ರೀ ಚೈತನ್ಯಗಳು ಹೇಗೆ ನಡೆದುಕೊಂಡರೋ ಅದನ್ನು ವಿಶದವಾಗಿ ವರ್ಣಿಸಿದ್ದೇನೆ. ಈ ರೀತಿಯಲ್ಲಿ ದಕ್ಷಿಣ ಭಾರತದ ಚೈತನ್ಯಗಳ ವ್ಯವಹಾರಗಳನ್ನು ನೀವು ತಿಳಿಯಬಹುದು. ಹಾಗಾಗಿ ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ ಅಂತ ಹೇಳ್ತಾರೆ, ಕುರ್ಮ ಬ್ರಾಹ್ಮಣಗಳಿಗೆ ವಿವರವಾಗಿ ನಾನು ವರ್ಣಿಸಿದ್ದೇನೆ. ಎಸ್. ನೆಕ್ಸ್ಟ್ 134. ಹೇ ಮಾತಾ ಸೇ ರಾತ್ರಿ ತಾನಿ ರಾಹಿಲ ಪ್ರಾತಃ ಕಾಲ ಬ್ರಹ್ಮ ಸ್ನಾನ ಕರಿಯ ಚಲಿಲ. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದೆಡೆ ರಾತ್ರಿ ತಂಗುವರು ಹಾಗೂ ಮರು ಬೆಳಿಗ್ಗೆ ಸ್ನಾನ ಪೂರೈಸಿ ಮತ್ತೆ ಹೊರಡಿದ್ದು. ಜಾಸ್ತಿ ಸಮಯ ಇರ್ಲಿಕ್ಕಿಲ್ಲ. ರಾತ್ರಿ ಬಂದು ನಿಲ್ಲುವಂಥದ್ದು, ಬೆಳಿಗ್ಗೆ ಆದ್ರೂ ಸ್ನಾನ ಬಿಟ್ಟು ಹೋಗುವಂಥದ್ದು. ಸನ್ಯಾಸಿ ಅಂದ್ರೆ ಪ್ರಭು ಹೇಳುವಂಥದ್ದು, he should not stick to one place for more than 2 days. ಒಂದು ಜಾಗದಲ್ಲಿ 2 ದಿವಸ ಜಾಸ್ತಿ ಇರ್ಲಿಕ್ಕಿಲ್ಲ ಸನ್ಯಾಸಿ. ಯಾಕೆಂದ್ರೆ ನಮಗೆ ಅಟ್ಯಾಚ್ಮೆಂಟ್ ಆಗ್ತದೆ. ಇದು ನನ್ನ ಮನೆ, ಇದು ನನ್ನ ಜಾಗ, ನನ್ನ ಮನೆ ನನ್ನ ಜಾಗ. ಆಕ್ಚುಲಿ ಸಾಯುವಾಗ ಕೊಂಡೋಗ್ಲಿಕ್ಕೆ ಆಗುದು, ನನ್ನ ಮನೆ ನನ್ನ ಜಾಗ ಕೊಂಡೋಗ್ಲಿಕ್ಕೆ ಆಗ್ತದ? ಎಸ್. ಯಾರು ಹೇಳ್ತೀರಿ? ನಾವು ಸಾಯುವಾಗ ನನ್ನ ಮನೆ ನನ್ನ ಜಾಗವನ್ನು ಕೊಂಡೋಗ್ಲಿಕ್ಕೆ ಆಗ್ತದ? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಇಲ್ಲ ಪ್ರಭುಜಿ, ಆಗಲ್ಲ ಗುರುಜಿ. ಇಲ್ಲ ಪ್ರಭುಜಿ. ಯಾರಾದ್ರೂ ಕೊಂಡೋಗೋದವ್ರು ಇದ್ದಾರಾ ಆ ರೀತಿ? ಇಂಪಾಸಿಬಲ್ ಗುರುಜಿ. ಯಾರು ಇಲ್ಲ. ಮತ್ತೆ ಯಾಕೆ ಜನರು ಹೇಳುವಂತ ನನ್ನ ಮನೆ ನನ್ನ ಜಾಗ? ಜನರು ಯಾಕೆ ಹೇಳುವಂತದ್ದು ನನ್ನ ಮನೆ ನನ್ನ ಜಾಗ? ಹರೇ ಕೃಷ್ಣ ಹೇಳಿ. ಭ್ರಮೆಲಿದ್ದಾರೆ ಪ್ರಭು. ಭ್ರಮೆ ಅಜ್ಞಾನ, ದೈಹಿಕ ಪ್ರಪಂಚಕ್ಕೆ ಅಂಟ್ಕೊಂಡಿರ್ತಾರೆ. ದೈಹಿಕ ಓಕೆ. ಹಾಗಾಗಿ ನೋಡಿ, ಇದು ಇಗ್ನರೆನ್ಸ್. ನನ್ನ ಮನೆ ನನ್ನ ಜಾಗ. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದೆಡೆ ರಾತ್ರಿ ತಂಗುವರು ಹಾಗೂ ಮರುಬೆಳಗ್ಗೆ ಸ್ನಾನ ಪೂರೈಸಿ ಮತ್ತೆ ಹೊರಡಿದ್ದರು. ಓಕೆ, ಇದು ಹೇಗೆಂದ್ರೆ ಹೇಳಲಿಕ್ಕೆ ಸುಲಭ, ನಾವು ನಿಜವಾಗಿ ಫಾಲೋ ಮಾಡುವಂಥದ್ದು ತುಂಬಾ ಕಷ್ಟ. ತುಂಬಾ ಕಷ್ಟ. ಅದರಿಂದ ನಾವು ಹೊರಗೆ ಬರುವಂಥದ್ದು, ನನ್ನ ಮನೆ ನನ್ನ ಜಾಗ, ಇದರಿಂದ ನಾವು ಹೊರಗೆ ಬರುವಂಥದ್ದು ತುಂಬಾ ಕಷ್ಟ. ಎಸ್. 135. ಪ್ರಭುರ ಅನುವ್ರಜಿ ಕೂರ್ಮ ಬಹುದೂರ ಆಯ್ಲ ಪ್ರಭು ತಂದೆ ಯತ್ನಕಾರಿ ಗರೆ ಪಾತೈಲ. ಯಾವಾಗ ಶ್ರೀ ಜಗನ್ಮಾಮಗಳು ಜಾಗ ಬಿಟ್ಟರು, ಕೂರ್ಮ ಬ್ರಾಹ್ಮಣನು ಅವರನ್ನು ಬಹುದೂರವರೆಗೆ ಅನುಸರಿಸಿದನು. ಆದರೆ ಕೊನೆಗೆ ಪ್ರಭು ಶ್ರೀ ಚೈತನ್ಯರು ಆಸ್ಥೆಯಿಂದ ಕೂರ್ಮನ ಮನೆಗೆ ವಾಪಸ್ ಕಳಿಸಿಕೊಟ್ಟರು. ಅವ ಫಾಲೋ ಮಾಡಿದಂತೆ, ಆದರೆ ಚೈತನ್ಯ ಮಹಾಪ್ರಭುವನ್ನು ಕಳಿಸಿಕೊಟ್ರು. 136. ವಾಸುದೇವ ನಾಮ ಏಕ ದ್ವಿಜ ಮಾಶಯ ಸರ್ವಾಂಗೇ ಗಲಿತ ಕುಷ್ಠ ತಟೆ ಕೀಡ ಮಾಯ. ಇನ್ನೊಬ್ಬ ಮಹಾಶಯ ವಾಸುದೇವನೆಂಬ ಹೆಸರಿನ ಬ್ರಾಹ್ಮಣನಿದ್ದನು. ಅವನು ಕುಷ್ಠದಿಂದ ನರಳುತ್ತಿದ್ದನು. ವಾಸವ ಸ್ಥಿತಿ ಎಂದರೆ ಅವನ ಇಡೀ ಶರೀರ ಕ್ರಿಮಿಮಯ ಆಗಿತ್ತು. ನೋಡಿ, ವಾಸುದೇವ ಬ್ರಾಹ್ಮಣ, ಅವನಿಗೆ ಕುಷ್ಠರೋಗ ಇತ್ತಂತೆ. ಇಡೀ ಶರೀರ ಕ್ರಿಮಿಗಳಿತ್ತು, ಶರೀರ ಪೂರ್ತಿ ಕ್ರಿಮಿಗಳು. ಎಸ್. ಶ್ಲೋಕ 137. ಅಂಗಾಯ್ತಾಯೇ ಕೀಡ ಕಷ್ಟಿಯ ಪಡಾಯ ಉತ್ತಾನ ಸೇ ಕೀಡ ರಾಕೆ ಸೇ ತಾನ. ಕುಷ್ಠದಿಂದ ನರಳುತ್ತಿದ್ದರೂ ಕೂಡ ವಾಸುದೇವ ಬ್ರಾಹ್ಮಣ ತಿಳುವಳಿಕೆ ಉಳ್ಳವನಾಗಿದ್ದ. ಅವನ ಶರೀರದ ಒಂದು ಹುಳು ಕೆಳಗೆ ಬೀಳಲಿಲ್ಲ. ಅದನ್ನು ಎತ್ತಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಇರಿಸಿಕೊಳ್ಳುವನು. ನೋಡಿ ಎಂತ ಮಾಡ್ತಿದ್ದ? ಹುಳು ಕೆಳಗೆ ಬೀಳಲಿ, ಅದನ್ನು ಮತ್ತೆ ಅವ
ಇರ್ತಿದ್ದಂತೆ. ಕುಷ್ಠನೇ ನರಳುತ್ತಿದ್ದ, ಆದ್ರೆ ತುಂಬಾ ತಿಳುವಳಿಕೆ ಅಂದ್ರೆ ಅನ್ಲೈಟೆಂಡ್ ಸೋಲ್ ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಾವು ಎಂತ ಮಾಡ್ತೇವೆ, ನಾವು ಪಶ್ಚಾತ್ತಾಪ ಪಡ್ತೇವೆ, ಮತ್ತೆ ನಾವು ಟೋಟಲಿ ಡಿಪ್ರೆಷನ್ಗೆ ಹೋಗ್ತೇವೆ. ನಾವು ಬಾಡಿಲಿ ಕಾನ್ಶಿಯಸ್ ನಲ್ಲಿ ಇದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೇವೆ ರೋಗ ಬರುವಾಗ. ನಾವು ಬಾಡಿಲಿ ಕಾನ್ಶಿಯಸ್ ನಿಂದ ಪ್ರಜ್ಞೆಯಿಂದ ಆಚೆ ಇದ್ರೆ ಮಾತ್ರ ನಮ್ಗೆ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ದೇಹದ ಪ್ರಜ್ಞೆಯಿಂದ ಆಚೆ ಬರಬೇಕು. ದೇಹದ ಪ್ರಜ್ಞೆಯಿಂದ ಆಚೆ ಬರುವಂತದ್ದು ಸುಲಭದ ಕೆಲಸ ಅಲ್ಲ. ನಾನು ನನ್ನದು ಅಹಂ ಮಮ, ಇದರಿಂದ ಹೊರಗೆ ಬರುವ ಒಂದು ಸುಲಭದ ಕೆಲಸ ಅಲ್ಲ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಮೊಮ್ಮಗ, ನನ್ನ ತಂದೆ, ನನ್ನ ಅಕ್ಕ, ನನ್ನ ಅಣ್ಣ. ಇರುವಂಥದ್ದು ಇಟ್ ಇಸ್ ಎ ಟೈಪ್ ಆಫ್ ಸ್ಕಿನ್ ಡಿಸೀಸ್ ಅಂತೆ. ಇದು ಚರ್ಮ ರೋಗ. ಇಲ್ಲಿ ಇವನಿಗೆ ಕುಷ್ಠರೋಗ, ಚರ್ಮ ರೋಗ ಅಂತ. ಇದರಿಂದ ಹೊರಗೆ ಬರುವಂಥದ್ದು ಸುಲಭದ ಕೆಲಸ ಅಲ್ಲ. ನಾವು ದೇಹಕ್ಕೆ ಅಟ್ಯಾಚ್ ಆಗಿದ್ದೇವೆ, ದೇಹದ ಭಾವನೆಯಲ್ಲಿ ನಾವು ಇದ್ದೇವೆ, ಇಲ್ಲ ಅಂತ ಅಲ್ಲ, ಇದ್ದೇವೆ. ಈಗ ನಾವು ಕೃಷ್ಣ ಬಗ್ಗೆ ಬಂದಿದ್ದೇವೆ, ನಮ್ಗೆ ಗೊತ್ತಾಗಿದೆ. ಅದು ಕೂಡ ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ ಅಂತ ಹೇಳ್ತೇವಲ್ಲ, ಸುಲಭದಲ್ಲಿ ಹೋಗುವುದಿಲ್ಲ. ಹೇಗಂದ್ರೆ ಸರ್ಟೆನ್ ಪ್ರಾಯ ಆದ್ಮೇಲೆ ನಮ್ಮ ಹ್ಯಾಬಿಟ್ಸ್ ಚೇಂಜ್ ಮಾಡೋದು ತುಂಬಾ ಕಷ್ಟ. ಸಣ್ಣ ಪ್ರಾಯದಲ್ಲಿ ಆಗ್ತದೆ. ಈಗ ನಾವೆಲ್ಲ ಕೃಷ್ಣ ಪ್ರಜ್ಞೆಗೆ ಸಣ್ಣ ಪ್ರಾಯದಲ್ಲಿ ಬಂದಿದ್ದೇವೆ, ಹಾಗೆ ಇಮಿಡಿಯೇಟ್ ಚಾನ್ಸ್ ಆಗ್ತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಇದ್ರಲ್ಲಿ ನಿಜ ತುಂಬಾ ಕಷ್ಟ. ಸರ್ಟೆನ್ ನಮ್ಮ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡುವಂಥದ್ದು ತುಂಬಾ ಕಷ್ಟ. ನಮ್ಮ ಮತ್ತೆ ಮೈಂಡ್ ಸೆಟ್ ಕೂಡ, ಮೆಂಟಾಲಿಟಿ ಕೂಡ ನಮ್ಗೆ ಅಂದ್ರೆ ಡಾಮಿನೇಟ್ ಮಾಡಿ ಮಾಡಿ ನಮ್ಗೆ ಕೇಳಲಿಕ್ಕೆ ಆಗುದಿಲ್ಲ. ಇದು ಎಂತಂದ್ರೆ ಮೈಂಡ್, ಇದು ನೇಚರ್. ಇದು ಮೈಂಡ್ ಈಸ್ ನಾಟ್ ರೆಡಿ ಟು ಲಿಸನ್. ಮೈಂಡ್ ಈಸ್ ಸೇಯಿಂಗ್ ಅಗೇನ್ ಅಂಡ್ ಅಗೇನ್, ಐ ಆಮ್ ರೈಟ್, ಐ ಆಮ್ ರೈಟ್, ಐ ಆಮ್ ರೈಟ್. ಮನಸ್ಸು ಹೇಳುವಂತ ನಾನು ಸರಿ, ನಾನು ಸರಿ, ನಾನು ಸರಿ. ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ಅದು ಕೂಡ ಪ್ರಾಯ ಆದ ಮೇಲಂತೂ ಇಲ್ಲವೇ ಇಲ್ಲ. ಯಾಕೆ ಅದು ಹೀಗೆ? ಓಕೆ, ಹಾಗೆ ಇರ್ಲಿ. ಕೇಳುವುದಿಲ್ಲ ಮೈಂಡ್ ನೇಚರೇ ಅದು. ಮೈಂಡ್ ನೇಚರ್ ಅದು. ಹಾಗಾಗಿ ತುಂಬಾ ಎಂತ ಹೇಳುವಂಥದ್ದು, ತುಂಬಾ ಕಷ್ಟ. ಅದು ಕೂಡ ಕಷ್ಟ ಅಂತ ನಾವು ಬಿಡ್ಲಿಕ್ಕಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಎಷ್ಟು ಆಗ್ತದೆ ಅಷ್ಟು, ಆದಷ್ಟು ಇನ್ನು ಜಾಸ್ತಿ. ಹೇಗೆಂದ್ರೆ ಈ ವೇಟ್ ಲಿಫ್ಟರ್ನವರು ಅವರ ಕಾಂಪಿಟೇಷನ್ ಮುಂಚೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಜಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸಪೋಸ್ ಅವ 200 kg ಲಿಫ್ಟ್ ಮಾಡ್ಲಿಕ್ಕೆ ಇದ್ದಾನೆ ಅಂದ್ರೆ, ಅವನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುವಂಥದ್ದು ಲಾಸ್ಟ್ ಟೈಮ್ ಅವ 150 ಎತ್ತಿದ್ದಾನೆ, ಪ್ರೈಸ್ ಬಂದಿದೆ. ಈ ಸಲವ ನಾನು 200 ಎತ್ತಿದ್ದೇನೆ ಅಂತ ಹೋಗ್ತಾನೆ. ಆಗ ಅವನಿಗೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅವನಿಗೆ ಅಂತಂದ್ರೆ, ಓಕೆ ಟುಡೇ 155 ತನಕ ಹೋಗೋ, ಫಸ್ಟ್ಗೆ 151, 152, 1 kg ಜಾಸ್ತಿ ಮಾಡಿ. ಎಸ್. ಮತ್ತೆ ಕೋಚ್ ಹೇಳ್ತಾರೆ, ಇವತ್ತು 155 ಸಾಕು, 155 10 ಟೈಮ್ಸ್ ಮಾಡುವ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ, ಎಸ್ 10 days ಉಂಟು ಕಾಂಪಿಟೇಷನ್ಗೆ. ಫಸ್ಟ್ ಡೇ ಹಾಗೆ ಆಯ್ತು 155. ಸೆಕೆಂಡ್ ಡೇ, ಇವತ್ತು 160ಗೆ ನಾವು ಟ್ರೈ ಮಾಡುವ. 160 ಮಾಡ್ತಾನೆ. ಮತ್ತೆ ಅದೇ 10 ಟೈಮ್ಸ್ ಮಾಡ್ತಾನೆ. ಈಚ್ ರೌಂಡ್ 10 ಟೈಮ್ಸ್ ಮಾಡ್ತಾನೆ. ಮತ್ತೆ ಆಗ್ತದೆ. ಓಕೆ, ವೆರಿ ಗುಡ್. ನಾಡಿದ್ದು 165 ಮಾಡ್ತಾನೆ. ನಾಡಿದ್ದು 170ಗೆ ಮಾಡ್ತಾನೆ. ನಾಡಿದ್ದು 175, 180, 185, 190, 195. ಲಾಸ್ಟ್ ಡೇ 200ಗೆ ಮಾಡ್ತಾನೆ. 200 ಮಾಡಿದ ಕೂಡ ಅವನಿಗೆ ಆಗ್ತದೆ. ಅಂದ್ರೆ ಕಷ್ಟ ಆಗ್ತದೆ. ಅದು ಹೇಳ್ತಾನೆ, ಎಸ್ ಟುಮಾರೋ ಕಾಂಪಿಟೇಷನ್ ಐ ಕ್ಯಾನ್ ಡೂ ಇಟ್.
ನಾಳೆ ಕಾಂಪಿಟೇಷನ್ ನನಗೆ ಮಾಡ್ಬೋದು, 200 kg ಎತ್ಬೋದು. ಹೀಗೆ ಹೇಗೆ ಒಮ್ಮೆಲೆ 200 kg ಎತ್ತಿದಲ್ಲ, ಅದೇ ರೀತಿ ನಾವು ಕೂಡ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಆದ್ರೆ ಎಷ್ಟೋ ವಿಷಯ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಪ್ರಾಕ್ಟೀಸ್ ಅನ್ನು ಬಿಡ್ಲಿಕ್ಕಿಲ್ಲ. ಡಿವೋಷನಲ್ ಸರ್ವಿಸ್ ಇದನ್ನು ಬಿಡ್ಲಿಕ್ಕಿಲ್ಲ, ಮಾಡ್ತಾ ಹೋಗ್ಬೇಕು. ಒಂದ್ ದಿವಸ ಎಂತಾಗ್ತದೆ, ನಾವು ನಾನು ಇಷ್ಟು ತನಕ ಎಂತೆಲ್ಲ ಯೋಚನೆ ಮಾಡಿದೆ, ಮತ್ತೆ ನನ್ನ ಮೈಂಡ್ ನಾನು ಡಾಮಿನೇಟ್ ಮಾಡ್ತಾ ಇದ್ದೆ, ಇದು ತಪ್ಪಂತ ನಮ್ಗೆ ಗೊತ್ತಾಗ್ತದೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಗೊತ್ತಾಗ್ಲಿಕ್ಕೆ ಇಲ್ಲ, ಆದ್ರೆ ಒಂದು ಪ್ಲಾಟ್ಫಾರ್ಮ್ ಬರ್ತದೆ ಗೊತ್ತಾಗುವಂಥದ್ದು. ನಾನು ಸರಿಯಲ್ಲ, ಆದ್ರೆ ನನ್ನ ಮೈಂಡ್ ಬಿಡುವುದಿಲ್ಲ, ನಾನು ಸರಿ. ಹಾಗಾಗಿ ನಾವು ಯಾವಾಗ ಟ್ರಾನ್ಸ್ಜೆಂಡಲ್ ಪ್ಲಾಟ್ಫಾರ್ಮ್ ಬರ್ತೇವೆ, ಆಗ ನಾವು ಹೋಗ್ತೇವೆ. ಆಗ ಅವು ಹೇಳುವಂಥದ್ದು, ಅವು ಸರಿ ಇದ್ರು ಕೂಡ ನಾನು ಸರಿಯಲ್ಲ ಅಂತ ಹೇಳುವಂಥದ್ದು. ಈಗ ಎಕ್ಸಾಂಪಲ್, ನರೋತ್ತಮದಾಸ್ ಠಾಕೂರ್ ಹೇಳುವಂಥದ್ದು, ನಾನು ಪಾಪಿ. ಭಕ್ತಿವಿನೋದ್ ಠಾಕೂರ್ ಹೇಳುವಂಥದ್ದು, ನಾನು ಪಾಪಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳುವಂಥದ್ದು, ನಾನು ಪಾಪಿ. ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಾನು ಪಾಪಿ. ರೂಪ ಗೋಸ್ವಾಮಿ ಹೇಳುವಂಥದ್ದು, ನಾನು ಪಾಪಿ. ಯಾರೇ ಆಚಾರ್ಯರು ಅವ್ರು ಹೇಳುವಂಥದ್ದು, ನಾನು ಪಾಪಿ. ಅದು ನಾವೆಂತ ಹೇಳುವಂಥದ್ದು, ನಾನು ಸರಿ, ನಾನು ಪಾಪಿ ಅಲ್ಲ. ಯಾಕೆಂದ್ರೆ ವಿಷಯ ಅಂತಂದ್ರೆ, ಆ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಹೋದ ಮೇಲೆ ನಾನು ಸರಿ ಇಲ್ಲ ಅಂತ ಅದು ನಿಜವಾದ ಭಾವನೆ ಬರ್ತದೆ. ಈಗ ನಮ್ಗೆ ಆ ಭಾವನೆ ಬರುವುದಿಲ್ಲ. ನಮ್ಗೆ ಈಗ ನಮ್ಮ ಮೈಂಡ್ ಹೇಳ್ತಾ ಹೋಗ್ತದೆ, ನಾನು ಸರಿ. ಕೇಳಿಕ್ಕೆ ರೆಡಿ ಇಲ್ಲ. ಇದರ ಅರ್ಥ ಎಂತ? ನಾವು ಒಂದ್ ದಿವಸ ಪಕ್ವ ಆಗ್ತೇವೆ. ನಾವು ದೇಹದ ಭಾವನೆಯಿಂದ ಟೋಟಲಿ ಆಧ್ಯಾತ್ಮಿಕ ಈ ಟ್ರಾನ್ಸ್ಜೆಂಡಲ್ ಪ್ಲೇನ್ ಬರುವಾಗ ನಾವು ನಾನು ಸರಿಯಲ್ಲ. ಅದೇ ರೀತಿ ಇಲ್ಲಿ ವಾಸುದೇವ ಬ್ರಾಹ್ಮಣ, ಅವ ತಿಳುವಳಿಕೆ ಇದ್ದವ, ಅವ ಎನ್ಲೈಟೆಂಡ್ ಆದ ಕಾರಣ ಅವ ಶರೀರದ ಭಾವನೆಯಲ್ಲಿ ಇಲ್ಲ. ಹಾಗೆ ಎಂತ ಮಾಡ್ತಿದ್ದಾನೆ ಅವ, ಒಂದು ಹುಳು ಕೆಳಗೆ ಬೀಳಲಿ ಅದನ್ನು ಎತ್ತಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಇರಿಸಿಕೊಳ್ಳುವ. ಇದು ಸುಲಭದ ಕೆಲಸ ಅಲ್ಲ. ನೆಕ್ಸ್ಟ್ ನೋಡುವ, 138. ಹರೇ ಕೃಷ್ಣ. ರಾತ್ರಿ ತೇಷು ನೀಲೋತೇನೋ ಗೋಸಾ ನೀರಾಗಮನ ದೇಖಿ ಬಾರೆ ಐಲ ಪ್ರಭದೆ ಕೂರ್ಮೇರ ಭಾವನ. ಅನಂತರ ಒಂದು ರಾತ್ರಿ ವಾಸುದೇವ ಬ್ರಾಹ್ಮಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನದ ಬಗ್ಗೆ ಕೇಳಿದ ಹಾಗೂ ಮರುಬೆಳಗ್ಗೆ ಕೂರ್ಮರ ಮನೆಗೆ ಪ್ರಭುಗಳನ್ನು ಕಾಣಲೆಂದು ಬಂದ. ಈಗ ಕೂರ್ಮನ ಮನೆಗೆ ಬರ್ತಾನೆ ವಾಸುದೇವ, ಹೇಳಿದ ಮೇಲೆ ಬರ್ತಾನೆ. ಇದು ಸ್ವಲ್ಪ ಹೇಗೆ ಇಂಟ್ರೆಸ್ಟಿಂಗ್ ಉಂಟಾ ವಸುದೇವನ ಬಗ್ಗೆ? ಓಕೆ, ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ವಸುದೇವ ಬ್ರಾಹ್ಮಣನ ಬಗ್ಗೆ ಕೇಳಲಿಕ್ಕೆ ಇಂಟ್ರೆಸ್ಟಿಂಗ್ ಉಂಟಾ? ಹರೇ ಕೃಷ್ಣ. ಇದು ಚೈತನ್ಯ ಹಾಗೆ ನಮ್ಮನ್ನು ಯಾವಾಗಲೂ ಇಂಟ್ರೆಸ್ಟಿಂಗ್ ಅಲ್ಲಿ ಇಡುವಂತದ್ದು. ಒಂದು ಮುಗಿದುಕೊಳ್ಳಿ ಇನ್ನೊಂದು ಬರ್ತದೆ, ಇಂಟ್ರೆಸ್ಟ್ ಅಲ್ಲಿ ಇಡುವಂತದ್ದು. 139. ಪ್ರಭುರ ಗಮನ ಕೂರ್ಮ ಮುಖೇತಾಶೋ ನೀನ ಭೂಮಿತೆ ಬಡಿಲ ದುಃಖೆ ಮೂರ್ಛಿತ. ಕುಷ್ಠರೋಗಿ ವಾಸುದೇವನು ಕೂರ್ಮನ ಮನೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಬಂದಾಗ ಪ್ರಭುಗಳು ಈಗಾಗಲೇ ಸ್ಥಳ ಬಿಟ್ಟಾಗಿದೆ ಎಂದು ತಿಳಿಯಿತು. ಕುಷ್ಠರೋಗಿ ವಾಸುದೇವ ಮೂರ್ಛೋಗಿ ನೆಲಕ್ಕೆ ಕುಸಿದ. ಸುಲಭದಲ್ಲಿ ಮೂರ್ಛೆ ಹೋಗುವುದಿಲ್ಲ, ಯಾಕೆಂದ್ರೆ ಅವನು ಇಂಟೆನ್ಸ್ ಡಿಸೈರ್ ಇತ್ತು ಚೈತನ್ಯ ನೋಡ್ಲಿಕ್ಕೆ. ಕಾಣ್ಲಿಕ್ಕೆ ಬರ್ತಾನೆ ಕೂರ್ಮನ ಮನೆಗೆ, ಆದ್ರೆ ಅವ್ರ ಸ್ಥಳ ಬಿಟ್ಟಾಗಿದೆ. ಇದನ್ನು ಕೇಳಿ ಎಂತಾಗ್ತದೆ ಅವನಿಗೆ? ಮೂರ್ಛೋಗಿ ನೆಲಕ್ಕೆ ಕುಸಿದ. 140. ಅನೇಕ ಪ್ರಕಾರ ವಿಲಾಪಕಾರಿತೆ ಲಾಗಿಲ
ಸೇಕ್ಷಣ ಪ್ರಭು ತಂದೆ ಆಲಿಂಗಿಲ. ಕುಷ್ಠ ಪೀಡಿತ ಬ್ರಾಹ್ಮಣ ವಸುದೇವನು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲಾಗಲಿಲ್ಲ ಎಂದು ವಿಲಪಿಸುತ್ತಿದ್ದಾಗ ಪ್ರಭುಗಳು ಕೂಡಲೇ ಅದೇ ಜಾಗಕ್ಕೆ ಹಿಂತಿರುಗಿ ಬಂದು ಆ ಬ್ರಾಹ್ಮಣನು ಆಲಂಗಿಸಿದರು. ನಾವು ಮಾಡ್ತೇವಾ ಕುಷ್ಠರೋಗಿಯನ್ನು ಆಲಂಗನ? ಇಲ್ಲಪ್ಪ, ನಾವು ಮಾಡ್ಲಿಕ್ಕಿಲ್ಲ. ಅದು ಚೈತನ್ಯ ಮಹಾಪ್ರಭು ದೇಹವನ್ನು ನೋಡುವುದಿಲ್ಲ, ಅವರು ಆತ್ಮವನ್ನು ನೋಡುವಂಥದ್ದು. ಇದು ಡಿಫ್ರೆನ್ಸ್. ನಮ್ಗೆ ಮತ್ತೆ ಶುದ್ಧ ಭಕ್ತರಿಗೆ ಇರುವ ಡಿಫ್ರೆನ್ಸ್ ಇದೆ. ಶುದ್ಧ ಭಕ್ತರು ಯಾವಾಗ್ಲೂ ದೇಹವನ್ನು ನೋಡುದಲ್ಲ. ನಾವು ದೇಹ ಆ ವೈಷ್ಣವನ ದೇಹದಲ್ಲಿ ಗಜ್ಜಿ ಉಂಟು, ಇನ್ನೊಂದುಂಟು, ಮತ್ತೊಂದುಂಟು, ಈ ರೀತಿ ನೋಡ್ತೇವೆ ನಾವು. ಆಕ್ಚುಲಿ ವೈಷ್ಣವ ದೇಹದಲ್ಲಿ ಆ ರೀತಿಯಲ್ಲಿ ನೋಡ್ಲಿಕ್ಕಿಲ್ಲ. ಅಂದ್ರೆ ವೈಷ್ಣವ ದೇಹ ಟ್ರಾನ್ಸ್ಜೆಂಡರ್. ಹಾಗೆ ಚೈತನ್ಯ ಮಹಾಪ್ರಭು ಎಂತ ಮಾಡಿದ್ರು, ಅವನಿಗೆ ಕುಷ್ಠರೋಗ ಉಂಟಂತ ಅದನ್ನು ನೋಡ್ಲಿಲ್ಲ. ಅವರು ಅವನ ಆ ಭಕ್ತಿಯನ್ನು ನೋಡಿದ್ರು. ಅದೇ ಎಂತಾಯ್ತಂದ್ರೆ ಅವ ಈಗ ವಿಲಪಿಸ್ತಾ ಇದ್ದಾನೆ. ಇದನ್ನು ನೋಡಿ ಎಂತಾಯ್ತು, ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಜಾರಲ್ಲಿದ್ದಾನೆ. ಚೈತನ್ಯ ಮಹಾಪ್ರಭು ಕೂಡಲೇ ಅದೇ ಜಾಗಕ್ಕೆ ಹಿಂದಿರುಗಿ ಬಂದು ಬ್ರಾಹ್ಮಣವನ್ನು ಆಲಂಗಿಸಿದರು. ನೋಡಿ ಎಷ್ಟೋ ಅದೃಷ್ಟವಂತ. ನಮ್ಮ ದೇಹ ಸರಿದು ನಮಗೆ ಆಲಿಂಗನ ಸಿಗುವುದಿಲ್ಲ. ಅದಕ್ಕೆ ಹೇಳುವಂಥದ್ದು ಹೇಗೆಂದ್ರೆ ದೇಹ ಸರಿದ್ದು ಏನು ಪ್ರಯೋಜನ? ಭಗವಂತನಿಗೆ ನಾವು ಸೇವೆ ಮಾಡ್ಲಿಕ್ಕೆ ಆಗ ದೇಹಕ್ಕೆ ವ್ಯಾಲ್ಯೂ ಇಲ್ಲ. ದೇಹ ಇರುವಂಥದ್ದು ಭಗವಂತನ ಆಸ್ತಿ. ಭಕ್ತಿವಿನೋದ ಠಾಕೂರ್ ಮಹಾರಾಜ್ ಹೇಳುವಂಥದ್ದು, ಮಾನಸ ದೇಹ ಗೆಹೋ ಜೋ ಕಿಚು ಮೋರ ಅರ್ಪಿತೋ ದುಆಪದೆ ನಂದ ಕಿಶೋರ. ಮನಸ್ಸು ದೇಹ ಎಲ್ಲವನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತೇನೆ. ಯಾಕೆಂದ್ರೆ ಇದು ನನ್ನ ಆಸ್ತಿ ಅಲ್ಲ, ಅದು ನಿನ್ನ ಆಸ್ತಿ. ನಿನ್ನ ಆಸ್ತಿ ನಿನಗೆ ಸೇರ್ಬೇಕಾದ್ರು. ಹಾಗಾಗಿ ಇಲ್ಲಿ ವಸುದೇವ ಬ್ರಾಹ್ಮಣ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾನೆ. ಕುಷ್ಠ ಅವನಿಗೆ ರೋಗ ಉಂಟು, ಅದು ಬೇರೆ ವಿಷಯ. ಆದ್ರೂ ಉನ್ನತ ಪ್ಲಾಟ್ಫಾರ್ಮ್ ಇದ್ದ ಕಾರಣ ಪ್ರಭುಗಳು ಎಂತ ಮಾಡಿದ್ರು, ಆಲಿಂಗಿಸಿದರು. 141 ಪ್ರಭು ಸ್ಪರ್ಶೆ ದುಃಖ ಸಂಗೆ ಕುಷ್ಠ ದೂರೆ ಗೆಲ ಅಂಗ ಸುಂದರ ಇಲ್ಲ. ಇದನ್ನೆಲ್ಲ ರಿಪೀಟ್ ಮಾಡಿ. ಇಂಪಾರ್ಟೆಂಟ್ ಶ್ಲೋಕ. ಹರೇ ಕೃಷ್ಣ. ನಾ ಹೇಳಿದ ಮೇಲೆ ರಿಪೀಟ್ ಮಾಡಿದ್ರೆ ಆಯ್ತು. ಪ್ರಭು ಸ್ಪರ್ಶೆ ದುಃಖ ಸಂಗೆ ಕುಷ್ಠ ದೂರೆ ಗೆಲ. ಪ್ರಭು ಸ್ಪರ್ಶೆ ದುಃಖ ಸಂಗೆ ಆನಂದ ಸಾಹಿತ್ಯ ಅಂಗ ಸುಂದರ ಇಲ್ಲ. ಅನುವಾದ. ಯಾವಾಗ ಶ್ರೀ ಚೈತನ್ಯ ಮಹಾಪ್ರಭು ತಪ್ಪಿಕೊಂಡರೋ ವಾಸುದೇವನ ಕುಷ್ಠ ಮತ್ತು ಅವನ ವ್ಯತೆ ಯಾತನೆ ಎಂದು ಕಾಣದ ದೂರ ಸ್ಥಳಕ್ಕೆ ತೆರಳಿದವು. ವಾಸುದೇವನಿಗೆ ತುಂಬಾ ಸಂತೋಷವಾಗಿ ಅವನ ಶರೀರವು ಬಹು ಸುಂದರವಾಯಿತು. ಎಂತಾಯ್ತು? ಶರೀರ ಸುಂದರವಾಯಿತು. ಈಗ ಆಕ್ಚುಲಿ ನಮ್ಮ ಇಚ್ಛೆ ಅಂತಂದ್ರೆ ನಮ್ಮ ಶರೀರ ಸುಂದರವಾಗಬೇಕಂತ, ಹೌದಲ್ವಾ? ನಮ್ಗೆ ಇಚ್ಛೆ ಇಲ್ವಾ ನಮ್ಮ ಶರೀರ ಸುಂದರ ಆಗ್ಬೇಕಂತ? ಸರಿ, ಉಂಟು, ಭೌತಿಕ ಆಸೆ ಇದೆ. ಎಲ್ಲರಿಗುಂಟಲ್ಲ ಇಚ್ಛೆ ಸುಂದರವಾಗಿರ್ಬೇಕಂತ ಶರೀರ. ಸರಿ ಕೃಷ್ಣ. ಹೌದು ಗುರುಜಿ. ನೋಡಿ, ನಾವು ಅದಕ್ಕೆ ಕೂದಲಿಡುವಂತಹದ್ದು ಮತ್ತೆ ಮೇಕಪ್ ಮಾಡುವಂತಹದ್ದು ಇದೆಲ್ಲ ನಮ್ಗೆ ಅಂದ್ರೆ ಸುಂದರ ಇರ್ಬೇಕಂದ್ರೆ ಇಚ್ಛೆ, ಏನ್ ತಪ್ಪಲ್ಲ. ಆದ್ರೆ
ಶುದ್ಧ ಭಕ್ತರಿಗೆ ಅವರಿಗೆ ಬೇಡ, ಅವರಿಗೆ ಯಾತನೆ ಶರೀರ ಬೇಕು, ಗಜ್ಜಿಯ ಶರೀರ ಬೇಕು. ಹೇಗೆ ಇದಕ್ಕೆ ಎಕ್ಸಾಂಪಲ್ ಹೇಳ್ತಾನೆ. ವಸುದೇವ ದತ್ತ ಪ್ರಹ್ಲಾದ್ ಮಹಾರಾಜ್ ಇನ್ಕಾರ್ನೇಷನ್. ಹಾಗೆ ಚೈತನ್ಯ ಮಹಾಪ್ರಭು ಹೋಗುವಂತದ್ದು ವಸುದೇವದತ್ತನ ಭೇಟಿ ಆಗ್ಲಿಕ್ಕೆ. ಮದುವೆ ಅಲ್ಲಿ ಹೋಗ್ತಾರೆ. ಸ್ಟಾರ್ಟ್ ಆಗುವಾಗ ಅಲ್ಲಿ ಮದುವೆ ಸ್ಟಾರ್ಟ್ ಆಗುವಾಗ ಅಂದ್ರೆ ಜಾನುದ್ವೀಪ ಎಂಡ್ ಆದ್ಮೇಲೆ ಸ್ಟಾರ್ಟ್ ಆಗುವ ಮತ್ತೆ ಮದುವೆ. ಹಾಗೆ ಚೈತನ್ಯ ಹೋಗುವಾಗ ವಸುದೇವ ದತ್ತ ಹೇಳುವಂಥದ್ದು ಎಂತಂದ್ರೆ, ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವಿಗಳನ್ನು ನನಗೆ ಕೊಡು. ಚೈತನ್ಯ ತುಂಬಾ ಖುಷಿ ಆಗ್ತದೆ. ಚೈತನ್ಯ ಹೇಳ್ತಾರೆ, ವಸುದೇವ, ಯು ಹ್ಯಾವ್ ವಾನ್ ಮೈ ಹಾರ್ಟ್. ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯಾ ವಸುದೇವ. ಇವತ್ತಿಂದ ನಾನು ನಿನ್ನ ಆಸ್ತಿ, ನಿನಗೆ ನನ್ನನ್ನು ಯಾರಿಗೆ ಬೇಕಾದ್ರೂ ಸೇಲ್ ಮಾಡಬಹುದು. ಈ ರೀತಿ ಹೇಳ್ತಾರೆ. ಯಾಕೆ ಚಂದ್ರಮಾಮ ಕೃಷ್ಣ, ವಸುದೇವ ಪ್ರಹ್ಲಾದ್ ಮಹಾರಾಜ್ ಅಂದ್ರೆ ಕೃಷ್ಣ ಒಂದೇ, ನರಸಿಂಹ ಒಂದೇ. ಹಾಗಾಗಿ ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಉಂಟು. ಸೇಮ್ ಅದೇ ಕನ್ವರ್ಸೇಷನ್, ನರಸಿಂಹ ಮತ್ತೆ ಪ್ರಹ್ಲಾದ ಅದೇ ಆಗ್ತಾ ಉಂಟು. ಲಾಸ್ಟ್ ಕಡೆಗೆ ಚಂದ್ರಮ ಖುಷಿಯಾಗಿ ಅಲ್ಲಿ ನರಸಿಂಹ ರಕ್ತದ ಕೈಯಲ್ಲಿ ಆಶೀರ್ವಾದ ಮಾಡುವ ಪ್ರಹ್ಲಾದನಿಗೆ. ಇಲ್ಲಿ ಚಂದ್ರಮ ಹಗ್ ಮಾಡುವಂಥದ್ದು ವಸುದೇವ. ನಾನು ವಸುದೇವ, ತುಂಬಾ ಖುಷಿ ಆಯ್ತು ನಿನ್ನ ಈ ಅನನ್ಯ ಭಕ್ತಿ. ಪ್ರಭುಪಾದ ಹೇಳ್ತಾರೆ, Jesus told those who are following me, give their sin. But Prahlad Maharaj is greater than Jesus because he is asking sin of all living entities, whether they are following or not. ಕಡೆಗೆ ಆಲಿಂಗನ ಮಾಡುವಾಗ ವಸುದೇವದತ್ತನಿಗೆ ಸುಂದರ ಶರೀರ ಬರ್ತದೆ. ವಸುದೇವದತ್ತ ಹೇಳ್ತಾನೆ, ಮಹಾಪ್ರಭು ಶರೀರ ಬೇಡ, ನನಗೆ ಈ ಶರೀರ ಬೇಡ. ಮಹಾಪ್ರಭು, ಗಂಜಿಯಿಂದ ಮುಂಚೆ ನನ್ನ ಶರೀರ ಬೇಕು, ಗಂಜಿಯ ಶರೀರ ಬೇಕು, ಈ ಶರೀರ ಬೇಡ, ಒಳ್ಳೆ ಶರೀರ ಬೇಡ. ಚಂದ್ರಮಾಮ ಹೇಳ್ತಾರೆ, ಯಾಕೆ ವಸುದೇವ, ಯಾಕೆ ನಿನ್ಗೆ ಈ ಸುಂದರ ಶರೀರ ಬೇಡ, ಯಾಕೆ ನಿನ್ಗೆ ಗಜ್ಜಿಯ ಶರೀರ ಬೇಕು? ವಸುದೇವ ಹೇಳುವಂತದ್ದು, ಆ ಸುಂದರ ಶರೀರದಲ್ಲಿ ನನಗೆ ಕೃಷ್ಣನ ನಿಮ್ಮ ಸ್ಮರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಗಜ್ಜಿಯ ಶರೀರದಲ್ಲಿ ಮಾತು ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಕುಂತಿ ಮಹಾರಾಣಿ ಕೂಡ ಹೇಳುವಂತದ್ದು ಎಂತ, ಕುಂತಿ ಮಹಾರಾಣಿ ಹೇಳುವಂತದ್ದು, ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ ಏದಮಾನ ಮದಾಪುಮ. ಒಳ್ಳೆ ಜನ್ಮ, ನಾನು ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದೇನೆ, ಅಹಂಕಾರ ಅಂತ ಅದು. ಜನ್ಮ ಐಶ್ವರ್ಯ, ತುಂಬಾ ಸಣ್ಣ ಹುಟ್ಟುವಾಗಲಿಂದಲೇ ಬಂಗಾರ ತಟ್ಟೆಯಲ್ಲಿ ಊಟ ಮಾಡುವಂತ ತುಂಬಾ ರೀಚ್, ತುಂಬಾ ಶ್ರೀಮಂತ, ಅದು ಕೂಡ ಅಹಂಕಾರ ಅಂತೆ, ಮದ ಬರ್ತದೆ. ಜನ್ಮ ಐಶ್ವರ್ಯ ಶ್ರುತ, ಒಳ್ಳೆ ಎಜುಕೇಶನ್, ನಾನು ಜಡ್ಜ್, ನಾನು ಡಾಕ್ಟರ್, ನಾನು IAS, ಅಹಂಕಾರ ಬರ್ತದೆ ಅಂತೆ. ನಾನು PhD, ಅಹಂಕಾರ ಬರ್ತದೆ. ನೆಕ್ಸ್ಟ್ ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ, ಸುಂದರ ಶರೀರ, ನಾನು ಮಿಸ್ಟರ್ ವರ್ಲ್ಡ್, ನಾನು ಮಿಸ್ ವರ್ಲ್ಡ್. ಈ 4 ಇದ್ರೆ ನಮಗೆ ಭಗವಂತನಿಗೆ ಪೀಸುವ ಎಂತ ಹೇಳುವಂಥದ್ದು, ನಮ್ರರಾಗಿ ಅಡ್ಡ ಬೀಳ್ಲಿಕ್ಕೆ ಆಗುವುದಿಲ್ಲ ಅಂತ ಕುಂತಿ ಮಹಾರಾಣಿ ಹೇಳುವಂಥದ್ದು, ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ. ಹಾಗೆ ಇಲ್ಲಿ ವಸುದೇವತೆ ಹೇಳುವಂತದ್ದು, ನನಗೆ ಗಜ್ಜಿಯ ಶರೀರ ಕೊಡಿ, ಸುಂದರ ಶರೀರ ಬೇಡ. ಇಲ್ಲಿ ಚೈತನ್ಯ ಎಂತ ಮಾಡ್ತಾ ಇದ್ದಾರೆ, ವಸುದೇವನ ಆಲಿಂಗನ ಮಾಡಿದ ಕೂಡಲೇ ಅವನಿಗೆ ಕುಷ್ಠ ರೋಗ ಇತ್ತು ವಸುದೇವನಿಗೆ. ಅವನ ವ್ಯಥೆ ಯಾತನೆ ಎಂದು ಕಾರಣದ ದೂರ ಸ್ಥಳಕ್ಕೆ ತೆರಳಿದವು. ವಾಸುದೇವನಿಗೆ ತುಂಬಾ ಸಂತೋಷವಾಗಿ ಅವನ ಶರೀರ ಬಹು ಸುಂದರವಾಯಿತು. ಎಸ್, ಇದು ಆ ವಾಸುದೇವ ದತ್ತ ಅಲ್ಲ, ಇದು ಬೇರೆ.
ಎಸ್ 142 ಪ್ರಭುರ ಕೃಪಾ ದೇಖಿ ತಾಂಡ್ರ ವಿಸ್ಮಯ ಇಲಾ ಮಾನ ಶ್ಲೋಕ ಪಡಿ ಪಾಯೆ ದಾರಿ ಕರೆಯ ಸ್ತವನ. ಬ್ರಾಹ್ಮಣ ವಸುದೇವನು ಶ್ರೀ ಚೈತನ್ಯ ಮಹಾಪ್ರಭುಗಳ ಅದ್ಭುತ ಕೃಪೆಯನ್ನು ಪಡೆದು ಅಚ್ಚರಿಗೊಂಡ ನೋಡಿ, ಅಚ್ಚರಿ ಆಯ್ತು. ಹಾಗೂ ಪ್ರಭುಗಳ ಪಾದಾರವಿಂದವನ್ನು ಸ್ಪರ್ಶಿಸುತ್ತಾ ವಸುದೇವನು ಶ್ರೀಮದ್ ಭಾಗವತ ಗ್ರಂಥದಿಂದ ಒಂದು ಶ್ಲೋಕವನ್ನು ಪಠಿಸಲು ಉಪಕ್ರಮಿಸಿದನು. ಈಗ ವಸುದೇವ ಎಂತ ಮಾಡ್ತಾನೆ? ವಸುದೇವ ಬ್ರಾಹ್ಮಣ, ನಾನು ಹೇಳಿದ್ದು ವಸುದೇವ ದತ್ತ. ವಸುದೇವ ದತ್ತ ಬೇರೆ, ವಸುದೇವ ಬ್ರಾಹ್ಮಣ ಬೇರೆ. ಹಾಗೆ ಈಗ ಅವನಿಗೆ ಅಚ್ಚರಿ ಆಯಿತು, ಕೃಪೆ. ಈಗ ಕುಷ್ಠರೋಗ ಹೋಗಿ ಸುಂದರ ಶರೀರ ಬಂದಿದೆ. ಈಗ ಶ್ರೀಮದ್ ಭಾಗವತ ಒಂದು ಶ್ಲೋಕವನ್ನು ಪಠಿಸ್ತಾನೆ. 143 ಕ್ವಾಹ ದರಿದ್ರ ಪಾಪಿಯ ಕ್ವಾ ಕೃಷ್ಣ ಶ್ರೀ ನಿಕೇತನ ಬ್ರಹ್ಮಬಂಧು ರೀತಿ ಸಮಾಹ ಬಾಹು ಭಯಾಂ ಪರಿರಂಭಿತ. ಆತ ನುಡಿದನು. ಈಗ ವಸುದೇವ ಬ್ರಾಹ್ಮಣ ನುಡಿತಾನೆ, ನಾನು ಯಾರು? ಒಬ್ಬ ಪಾಪಿ. ನೋಡಿ, ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಕೂಡಲೇ ನಮ್ಗೆ ಗೊತ್ತು ಆಗುವಂಥದ್ದಿದೆ, ನಾನು ಸರಿ ಇಲ್ಲ, ನಾನು ಪಾಪಿ. ಭಕ್ತಿಯಲ್ಲಿ ಈಗ ನಾವು ಅಡ್ವಾನ್ಸ್ ಆಗಿಲ್ಲ. ಈಗ ನಾವು ನಾನು ಸರಿ, ನಾನು ಪಾಪಿ ಅಲ್ಲ. ಅಡ್ವಾನ್ಸ್ ಆದ ಮೇಲೆ ನಾನು ಇನ್ಸಿಗ್ನಿಫಿಕೆಂಟ್, ಅದು ಒಳಗಿಂದ ಫೀಲ್ ಆಗ್ತದೆ. ಬ್ರಾಹ್ಮಣನೊಬ್ಬನ ಬಡ ಮಿತ್ರ. ಆದರೆ ಕೃಷ್ಣ ಯಾರು? ಆತ ಪರಮ ಪುರುಷ, ಷಡ್ವೈಶ್ವರ ಪೂರಿತ. ಇಷ್ಟಾದರೂ ನನ್ನ 2 ತೋಳುಗಳಲ್ಲಿ ಆತ ನನ್ನನ್ನು ಆಲಿಂಗಿಸಿಕೊಂಡನು. ನಾನು ಬಡ ಬ್ರಾಹ್ಮಣನೊಬ್ಬನ ಬಡ ಮಿತ್ರ, ಹಾಗಾಗಿ ಎಂತಾಯ್ತು? ನನ್ನನ್ನು ಆಲಿಂಗಿಸಿ ಚೈತನ್ಯ ಮಹಾಪ್ರಭು ಅಂದ್ರೆ ಚೈತನ್ಯ ಕೃಷ್ಣನ್. ನಾನು ಒಬ್ಬ ಪಾಪಿ, ಅದು ಕೂಡ ಕೃಷ್ಣನನ್ನು ಆಲಿಂಗಿಸಿದ. ಓಕೆ, ಈ ಪದ್ಯವನ್ನು ಶ್ರೀಮದ್ ಭಾಗವತದಿಂದ ಆರಿಸಿದೆ. ಸುಧಾಮ ಬ್ರಾಹ್ಮಣನು ಪ್ರಭು ಶ್ರೀಕೃಷ್ಣನನ್ನು ಸಂಧಿಸಿದಾಗ ಈ ಸಂದರ್ಭ ನೋಡಿದ ಶ್ಲೋಕವಿದು. ಎಸ್, ಓಕೆ. ಎಸ್, 140-145 ಇಲ್ಲಿ ತನಕ ಮಾಡುವ. ಓಕೆ, ಇದೆಲ್ಲಿ ಮಾಡಿ ನಿಲ್ಲಿಸುವ. ಶ್ಲೋಕ 144-145. ಬಹು ಸ್ತುತಿಕಾರಿ ಕಾಯೇಶು ನಾದಯ ಮಾಯಾ ಜೀವೇ ಗುಣ ನಾಯಿ ತೋಮತೆ ಹಾಯ ಮೋರೆ ದೇಖಿ ಮೋರಾ ಗಂಧೆ ಪಾಲಾಯ ಪಾಮಾರ ಹೇನಾ ಮೋರೆ ಸ್ಪರ್ಶ ತುಮಿ ಸ್ವತಂತ್ರ ಈಶ್ವರ. ಬ್ರಾಹ್ಮಣ ವಾಸುದೇವನು ಮುಂದುವರಿಸಿದನು, ಓ ನನ್ನ ಕೃಪಾಪೂರ್ಣ ಪ್ರಭುವೆ, ಇಂಥ ಕೃಪೆಯು ಸಾಧಾರಣ ಜೀವಿಗಳಿಗೆ ಸಾಧ್ಯವಾಗುವುದು. ನೋಡಿ, ಈಗ ವಸುದೇವನಿಗೆ ಎಂತ ಕೃಪೆ ಸಿಕ್ಕಿದೆ, ಇದು ಸಾಧಾರಣ ಜೀವಿಗೆ ಸಿಗುವುದಿಲ್ಲ. ಚೈತನ್ಯ ನಮ್ಮಂಥವರನ್ನು ಹಗ್ ಮಾಡುವುದಿಲ್ಲ. ಈಗ ನಮ್ಮಲ್ಲಿ ಕೂಡ ತುಂಬಾ ರೋಗ ಉಂಟು, ನಮ್ಮನ್ನು ಹಗ್ ಮಾಡುವುದಿಲ್ಲ. ಆದ್ರೆ ವಸುದೇವನಿಗೆ ಹಗ್ಗ ಸಿಕ್ತು. ಯಾರ್ದು? ಚೈತನ್ಯ ಮಹಾಪ್ರಭು. ಇಂಥ ಕೃಪೆಯು ಸಾಧಾರಣ ಜೀವಿಗಳಿಗೆ ಸಾಧ್ಯವಾಗದು. ಅಂತ ಅಪಾರ ಕರುಣೆಯನ್ನು ನಿಮ್ಮಲ್ಲಿ ಮಾತ್ರ ಕಂಡಿದ್ದೇನೆ. ಚೈತನ್ಯ ತುಂಬಾ ಕರುಣೆ ಅವರ ಹತ್ರ. ನನ್ನನ್ನು ನೋಡಿದಕ್ಕೆ ಪಾಪಿಷ್ಟನು ಕೂಡ ನನ್ನ ಶರೀರದ ದುರ್ಗಂಧ ಕಂಡು ಪಾಲಯನ ಮಾಡುತ್ತಿದ್ದ. ನೋಡಿ, ಅಷ್ಟು ದುರ್ಗಂಧ, ಕುಷ್ಠರೋಗ ಇತ್ತಲ್ಲ, ಪಾಪಿಷ್ಟನು ಅಲ್ಲಿಂದ ದೂರ ಹೋಗ್ತಿದ್ದಂತೆ, ಪಾಲಯನ ಮಾಡುತ್ತಿದ್ದ. ಆದರೂ ನೀವು ನನ್ನನ್ನು ಸ್ಪರ್ಶಿಸಿದೆ. ಅಂಥದ್ದು ಪರಮ ಪುರುಷನ ಸರ್ವತಂತ್ರ ಸ್ವತಂತ್ರ ನಡೆ. ನೋಡಿ, ಇಂಥದ್ದಿದ್ರೆ ನಾವು ಯಾರು ಕೂಡ ಹತ್ತಿರ ಹೋಗುವುದಿಲ್ಲ. ಚಿತ್ರಮ ಎಂತ ಮಾಡಿದ್ದಾರೆ? ಸ್ಪರ್ಶಿಸಿದ್ದಾರೆ. ಎಸ್, ಓಕೆ, ಮಾಡುವ. ಇನ್ನೊಂದು ಶ್ಲೋಕ ಮಾಡುವ. ಶ್ಲೋಕ 146. ಕಿಂತು ಅಚಿಲಾನ್ ಬಾಲ ಮೋರ ಜನ್ಮಿ ಆಶಿಯಾ. ಅನುವಾದ: ವಿನಯ ನಮ್ರತೆಗಳಿಂದೊಡಗೂಡಿ ಬ್ರಾಹ್ಮಣ ವಾಸುದೇವನ ನೊಂದುಕೊಳ್ಳಲಾರಂಭಿಸಿದ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅಪಾರ ಕೃಪೆಯಿಂದ ಗುಣ ಹೊಂದಿದ್ದರಿಂದ
ತಾನು ಅಹಂಕಾರಿ ಆಗುತ್ತೇನೆಯೋ ಎಂಬುವ ಭಾವನೆ ಮೂಡಿತು. ನೋಡಿ, ಇಮಿಡಿಯೇಟ್ ಡಿವೋಟಿಗೆ ಇದು ಬೀಳ್ತದೆ. ನನಗೆ ಈ ಸುಂದರ ಶರೀರ ಬಂದಿದೆ, ನಾನಿನ್ನು ಅಹಂಕಾರ ಆಗ್ತೇನೆ. ಅದಕ್ಕೆ ಶುದ್ಧ ಭಕ್ತರು ಅಂತ ನನಗೆ ಆ ಗಜ್ಜೆ ಶರೀರ ಬೇಕಂತ. ನಾವು ಸ್ವಲ್ಪ ಸರಿಯಾದ್ರೆ ಮತ್ತೆ ನಾವು ನೆಲದಲ್ಲಿ ಇರುವುದಿಲ್ಲ, ನಮ್ಮ ಕಾಲು. ಅಹಂಕಾರ ಬರ್ತದೆ. ಅಹಂಕಾರ ಎಂತ ಹೇಳುವಂತದ್ದು, ನಾವು ಭಕ್ತಿ ಮಾಡಿದ್ರು ಕೂಡ ಅಹಂಕಾರ ಬರುವುದಿಲ್ಲ ಅಂತಲ್ಲ, ಬರ್ತದೆ. ತುಂಬಾ ಬರ್ತದೆ, ಜಾಸ್ತಿ ಬರ್ತದೆ. ಆದ್ರೆ ನೋಡಿ, ಈ ಬ್ರಾಹ್ಮಣನಿಗೆ, ವಸುದೇವ ಬ್ರಾಹ್ಮಣನಿಗೆ ಗೊತ್ತಾಗ್ತಾ ಉಂಟು. ಬ್ರಾಹ್ಮಣ ವಸುದೇವ ಎಂತ ಮಾಡ್ತಾ ಇದ್ದಾನೆ, ನನ್ನ ಈಗ ಚೇತನ ಕೃಪೆಯಿಂದ ನನ್ನ ಶರೀರ ಗುಣ ಹೊಂದಿದೆ, ಒಳ್ಳೆ ಶರೀರ ಹೊಂದಿದೆ, ಆದ್ರೆ ಇದನ್ನ ನನಗೆ ಅಹಂಕಾರ ಬರ್ತದೆ, ಭಾವನೆ ಅವನಿಗೆ ಮೂಡಿತು. ಡಿವೋಟಿ ಅಂದ್ರೆ ಆಲ್ವೇಸ್ ಇಂಟ್ರೋಸ್ಪೆಕ್ಟಿವ್. ಎಸ್, ನನಗೆ ಅಂದ್ರೆ ಎನಿ ಮೂಮೆಂಟ್ ಈಗ ಮಾಡ್ತಾ ಇದ್ದೇನೆ, ನನಗೆ ಅಹಂಕಾರ ಬರ್ಬೋದು. ಇದು ಅವ ವಿಚಾರ ಮಾಡ್ತಾ ಇದ್ದಾನೆ ಭಕ್ತ. ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ಎಸ್, ಓಕೆ, ಲಾಸ್ಟ್ ಶ್ಲೋಕ 140 ಅಲ್ಲಿಗೆ ನಿಲ್ಲಿಸುವ. 142 ನಾಳೆ ಮಾಡುವ. ಎಸ್, ಈಗ ಚೇತನ್ ಮಹಾಪ್ರಭು ಇನ್ಸ್ಟ್ರಕ್ಷನ್ ಒಂದು ಮಾಡುವ. ಪ್ರಭು ಕಾಯೇ ಕಾಬು ತುಮರ ಬೇ ಅಭಿಮಾನ ನಿರಂತರ ತುಮಿ ಕೃಷ್ಣ ಕೃಷ್ಣ ನಾಮ. ಚೇತನ್ ಅಂತ ಹೇಳುವಂತದ್ದು, ಮಾಯೆಯಿಂದ ರಕ್ಷಣೆ ಪಡೆಯಲು ಅವಿರತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಬ್ರಾಹ್ಮಣನಿಗೆ ಶಿಷ್ಯನ ಸಲಹೆ ನೀಡಿದರು. ಇದರಿಂದ ಅವನು ಗರ್ವಕ್ಕೆ ತುತ್ತಾಗಲಾರ. ಅಂದ್ರೆ ಅಹಂಕಾರ ಬರುವುದಿಲ್ಲ. ಅಂದ್ರೆ ಅಹಂಕಾರ ಕಡಿಮೆ ಮಾಡಲಿಕ್ಕೆ ಉಪಾಯ ಹೇಳಿಕೊಟ್ರು ಚೇತನ್ ಮಹಾಪ್ರಭು ಬ್ರಾಹ್ಮಣನಿಗೆ. ಈಗ ಒಳ್ಳೆ ಶರೀರ ಬಂದಿದೆ, ಆದ್ರೆ ನೀನು ಜಪ ಮಾಡ್ತಾ ಇರು, ಹರೇ ಕೃಷ್ಣವನ್ನು ಜಪಿಸುವಂತ. ಹರೇ ಕೃಷ್ಣ ಎರಡು ಪ್ರಶ್ನೆಯಲ್ಲಿ ಕೇಳಬಹುದು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಎಸ್, ಹರೇ ಕೃಷ್ಣ. ಎರಡು ಪ್ರಶ್ನೆ ಉಂಟಾ? ಎಸ್, ನಳಿನಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಈಗ ವಾಸುದೇವ ಪ್ರಭು ಅವರು ಪ್ರಹ್ಲಾದನ್ನ ಇದು ಅಂತ ಹೇಳಿದ್ರಲ್ಲ, ಇನ್ಕಾರ್ನೇಷನ್. ಹಲೋ, ಹೇಳಿ ಹೇಳಿ. ಅದೇ ತರ ಈಗ ಕಲಿಯುಗದಲ್ಲೂ ಅವ್ರಗಳದ್ದು ಇನ್ಕಾರ್ನೇಷನ್ ಆಗ್ತಾ ಇದೆಯಾ ಪ್ರಭುಜಿ? ಕಲಿಯುಗದಲ್ಲಿ ಬಂದ ಚೈತನ್ಯ ಇನ್ಕರೆಂಟ್ ಅದು ಕಲಿಯುಗ. ಈಗ ಈಗ ಈ ಪ್ರೆಸೆಂಟ್ ಇದ್ರಲ್ಲಿ ನೋಡಿ, ಪ್ರೆಸೆಂಟ್ ಇದರಲ್ಲಿ ಹೇಗೆ ಹೇಗಂದ್ರೆ ಈಗ ಚೈತನ್ಯ ಮಹಾಪ್ರಭು 500 ವರ್ಷ ಹಿಂದೆ ಬಂದಿದ್ದಾರೆ, ಅವರ ಎಲ್ಲ ಬಂದಿದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭು ಅವರ ಬೇರೆ ಬೇರೆ ಸಂಗತಿಗಳನ್ನು ಕಳಿಸಿದ್ದಾರೆ. ಈ ರೀತಿ ಚೈತನ್ಯ ಮಹಾಪ್ರಭು ಕಳಿಸ್ತಾ ಇರ್ತಾರೆ ನಮ್ಗೆ ಎಂತ ಹೇಳುವಂಥದ್ದು. ನಮ್ಗೆ ಅದನ್ನು ಯಾರಂತ ನಮ್ಗೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ರೂ ನಮ್ಗೆ ಗೊತ್ತಾಗ್ತದೆ, ರಿಯಲೈಸ್ ಆಗ್ತದೆ. ಭಗವಂತ ನಮ್ಗೆ ತಿಳಿಸ್ಕೊಡ್ತಾನೆ, ಇಲ್ಲದ್ರೆ ಕಷ್ಟ ನಮಗೆ ತಿಳಿಯುವಂಥದ್ದು. ಆದ್ರೆ ಚೈತನ್ಯ ಅವರ ಎಂತ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು ಈಗ ನಮ್ದು ಗುರು ಮಹಾರಾಜ್, ಜುಲ್ಯನ್ ಜಯಪದಕ ಸ್ವಾಮಿ ಮಹಾರಾಜ್, ಈಸ್ ಎ ಅಸೋಸಿಯೇಟ್. ಇದರಲ್ಲಿ ಇನ್ನೊಂದು ಮಾತಿಲ್ಲ. ಯಾಕೆಂದ್ರೆ ನೋಡಿ, 1968ಗೆ ಅವರು ಜಾಯಿನ್ ಆದದ್ದು. ಜಾಯಿನ್ ಆಗಿ ಇಮಿಡಿಯೇಟ್ ಕೃಷ್ಣ ಬಗ್ಗೆ ತಗೊಂಡ್ರು. ಮತ್ತೆ ಅವರು ಅಲ್ಲಿಂದಲೇ ಎಂತಾಯ್ತು, ಬೆಂಗಾಲಿ ಕಲ್ತರು. ಅವರಿಗೆ ಆಗ ಬೆಂಗಾಲಿ ಬೇಕಂತಿರ್ಲಿಲ್ಲ. ಪ್ರಭುಪಾದ ಅಂತ ಹೇಳಿದ್ರು ಇಮಿಡಿಯೇಟ್ ಬೆಂಗಾಲಕ್ಕೆ ಹೋಗು ಅಂತ ಹೇಳಿದ್ರು. ಬೆಂಗಾಲ್ ಹೋಗಿ ಬೆಂಗಾಲ್ ಕಲ್ತು ಬೆಂಗಾಲ್ ಬರೀಲಿಕ್ಕೆ ಎಲ್ಲ ಈಗ ಕಳೆದ 70ಗೆ ಬಂದದ್ದು ಅವರು. ಈಗ 53 ವರ್ಷ ಆಯ್ತು. 53 ವರ್ಷದಲ್ಲಿ ಎಲ್ಲ ಬಾಂಗ್ಲಾದೇಶ ಆಗ್ಲಿ, ವೆಸ್ಟ್ ಬೆಂಗಾಲ್ ಆಗ್ಲಿ, ಎಲ್ಲ ಬೆಂಗಾಲಿ ಹಾರ್ಟ್ ಅನ್ನು ಗೆದ್ದಿದ್ದಾರೆ. ಹಾಗಾಗಿ ಇದು ಎಂತ ಒಂದು ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಅವರ ಪ್ರಣಾಮಾಂತರ ಕೂಡ ಅದೇ ಎಂತಂದ್ರೆ, ನಮೋ ವಿಷ್ಣುಪಾದ ಕೃಷ್ಣ ಪ್ರೇಷ ಶ್ರೀಮದ್ ಜಯಪದಕ ಸ್ವಾಮಿ ನಾಮಿನಿ ನಮೋ ಆಚಾರ್ಯ ಪಾದ ನಿತಾಯ ಕೃಪದಾಯ ಗೌರ ಕಥಾಧಾಮ ದಯನಗರ ರಾಮದಾರಿ. ಅಂದ್ರೆ ನಿತ್ಯಾನಂದ ಪ್ರಭುದು ಕೃಪೆಯನ್ನು ಕೊಡ್ಲಿಕ್ಕೆ ಬಂದದ್ದು. ಮತ್ತೆ ಗೌರ ಧಾಮ ಚೈತನ್ಯ ಮಹಾಪ್ರಭುದು ಈ ಧಾಮವನ್ನು ಅವರು ಗ್ಲೋರಿಫೈ ಮಾಡ್ಲಿಕ್ಕೆ ಬಂದದ್ದು. ಹಾಗಾಗಿ ಈ ರೀತಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ?
ಹರೇ ಕೃಷ್ಣ. ಪ್ರಶ್ನೆ ಇಲ್ಲದಿದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ಓಕೆ. ಅನೌನ್ಸ್ಮೆಂಟ್, ನಾಳೆ ಚೈತನ್ಯ ಚರಿತಾಮೃತ ಕ್ಲಾಸ್ ಇಲ್ಲ. ನಾಳೆ 7 ಗಂಟೆಗೆ ಎಲ್ಲರಿಗೂ ಎಂತ ಹೇಳುವಂಥದ್ದು, ಭಗವದ್ಗೀತಾ ಯಾರೆಲ್ಲ ಕ್ಲಾಸ್ ಮಾಡಿದ್ದಾರೆ ಅವರ ಎಲ್ಲ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಹಾಗೆ ನೀವು ಕೂಡ ಬರ್ಬೋದು. ನಾಳೆ ನಾನು ಚಾಂಟಿಂಗ್ ಬಗ್ಗೆ ಕ್ಲಾಸ್ ಮಾಡ್ತೇನೆ 7 to